ಒಂದು ಜಾತಿಯನ್ನು ಅವಮಾನಿಸಿ ಜಾತಿ ಘನತೆಗೆ ಧಕ್ಕೆ ತಂದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸ ಮಾಡಿರುವ ಸಿರಾ ತಾಲೂಕು ಪದ್ಮಾಪುರ ಸರ್ಕಾರಿ ಶಾಲೆಯ ಜಾತಿ ರೋಗಗ್ರಸ್ತ ನೌಕರರ ಸಂಘದ ಪದಾಧಿಕಾರಿಯಾಗಿರುವ ಶಿಕ್ಷಕ ಹಾಗೂ ಅವನ ಜೊತೆಗಿದ್ದವನ ವಿರುದ್ಧ ಹಂದ್ರಾಳ್ ನಾಗಭೂಷಣ್ ರವರು ಶ್ರೀರಾನಗರ ಠಾಣೆಯಲ್ಲಿ ಜಾತಿ ನಿಂದನೆ ದೂರು ದಾಖಲಿಸಿದ್ದ ಮೇರೆಗೆ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ 25,000 ಪರಿಹಾರದ ಹಣ ನಾಗಭೂಷಣ್ ರವರ ಅಕೌಂಟ್ಗೆ ಜಮಾ ಆಗಿದೆ. ಆದರೆ ನೈಜ ಹೋರಾಟಗಾರರಾಗಿರುವ ನಾಗಭೂಷಣ್ ರವರು ಸದರಿ ಹಣವು ನಮ್ಮ ಹೋರಾಟದ ಭಾಗವಾಗಿ ಬಂದಿದ್ದು ಈ ಹಣ ಸಾರ್ವಜನಿಕರಿಗೆ ತಲುಪಬೇಕೆಂಬ ಉದ್ದೇಶದಿಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶ್ರೀಮತಿ ನೂರುನ್ನೀಸಾ ರವರ ಹಾಗೂ ಡಾಕ್ಟರ್ ವೀಣಾರವರ ಸಮ್ಮುಖದಲ್ಲಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿರುವ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿರುವ 12 ಜನ ರೋಗಿಗಳಿಗೆ ತಮಗೆ ಸಿಕ್ಕಿರುವ ಹಣವನ್ನು ದಾನವಾಗಿ ನೀಡಿ ಮಾನವೀಯತೆ ಮೆರೆದು ಹೋರಾಟವನ್ನು ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ. ಮತ್ತು ನಾನು ಹಾಗೂ ನನ್ನ ಹೋರಾಟದ ಸ್ನೇಹಿತರು ಯಾವುದೇ ರೀತಿಯ ಹಣದ ಆಸೆಗೆ ಆಮಿಷಕ್ಕೆ ಹೋರಾಟ ಮಾಡುತ್ತಿಲ್ಲ ಅಥವಾ ಕೇವಲ ಯಾವುದೋ ಒಂದು ಜಾತಿ ಧರ್ಮದ ಪರವಾಗಿ ಹೋರಾಟ ಮಾಡುತ್ತಿಲ್ಲ. ನಾವುಗಳು ಸದಾ ಯಾವುದೇ ಜಾತಿ ಧರ್ಮದ ನೊಂದವರ ಮತ್ತು ಧ್ವನಿ ಇಲ್ಲದವರ ಪರ ಹೋರಾಟ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ, ಉಪಾಧ್ಯಕ್ಷರಾದ ನಟರಾಜು, ಕಾರ್ಯದರ್ಶಿಗಳಾದ ಮಾಚನಹಳ್ಳಿ ಮುನಿರಾಜು, ಸರಸ್ವತಿಪುರಂ ಮಂಜುನಾಥ್, ಕುನಿಗಲ್ ನರಸಿಂಹಮೂರ್ತಿ, ವಕೀಲರಾದ ಗಣೇಶ್ ಮಾರಣಹಳ್ಳಿ, ಶಿವಕುಮಾರ್ ಮಾಸ್ಟರ್ ಮನೆ, ಶೇಖರ್, ಚಿನ್ಮಯಿ, ಮೋಹನ್, ಲೋಕೇಶ್, ಪವಿತ್ರ, ಜಬೀನ್, ತಾಜ್, ಮಾರ್ಗದರ್ಶಕರು ಹಿರಿಯರು ಆದ ನಿವೃತ್ತ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಜಯರಾಮ್, ಬೆಳದರೆ, ರಫೀಕ್, ಪುಟ್ಟರಾಜು ಇತರರು ಹಾಜರಿದ್ದರು. ಪೇಷಂಟ್ ವಾರ್ಡಲ್ಲಿದ್ದಾರೆ.